ಒಬ್ಬ ಸಾರ್ವಜನಿಕರಿಗಾದ ಪೂಜೋಡನದ ಪಂತ ನಡೆದುಕೊಂಡು ನಮ್ಮ ವೀಣಾ ಶೆಟ್ಟಿ ಅಂತಿಮ ಶ್ವೇತಲೇಖ ಶೆಟ್ಟಿಗಳು ಶ್ವೇತಕ್ಕ ಮೂರು ಬಾರಿ ಪೂಜೋಡನದಲ್ಲಿ ಸಾರ್ವಜನಿಕ ವಿಭಾಗದ ತುಳುಲಿಪಿ ಬರೆಪಿನಲ್ಲಿ ವೀಣಾ ತುಳುಲಿಪಿ ಬರೆಪಿನ ಪಂತಗಳು ವೀಣಾ ಅಂತ ಹೇಳಿದ ತುಳುಲಿಪಿ ಬರೆಪಿನ ಪಂತದಲ್ಲಿ ಗೋಳು ಮದುವೆಗಿದ ಮಂತ್ರ ಶುರುವಾಗ್ತದೆ ಬಾರಿ ಶೋಕುಡು ನಮ್ಮ ಪಂಜೋಕಲು ಮದುವೆಗೆ ಜೀವನದಲ್ಲಿ ಬಾರಿ ಖುಷಿಯಾದ ಮದುವೆಗೆ ಜೀವನದಲ್ಲಿ ಅಂಜನೆ ನಮ್ಮೊಟ್ಟು ರೇಡಿಯೋ ಮಣಿಪಾಲದ ಡಾಕ್ಟರ್ ರಶ್ಮಿ ಅಮ್ಮೆ ಬಂದಿರು ಅದರಿಂದ ನಮ್ಮ ತುಳುಕೂಟಗೂ ಮೋಕೆಗೆ ಇಟ್ಕೊಂಡು ನಮ್ಮೊಟ್ಟು ನಮ್ಮ ಕಾರ್ಯಕ್ರಮದ ಪ್ರಚಾರಕ್ಕೂ ವೆಚ್ಚ ಸಹಕಾರ ಕೊಡ್ತೇವೆ ಪ್ರತಿ ಸಂಶಯ ನಮ್ಮ ಕೂಟದ ಕಾರ್ಯಕ್ರಮವನ್ನು ಅದನ್ನ ರೇಡಿಯೋ ಮಣಿಪಾಲ ಪ್ರಸಾರ ಮಾಡಿದ್ರೆ ನನಗೆ ಸಹಕಾರ ಕೊಡ್ತೇವೆ ಅದರಿಂದ